ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮೇಲೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮಿಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡಿದ್ದಾರೆ. ಹಾಗೆಯೇ ಇವತ್ತು ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ರೇಣುಕಾ ಸುರೇಶ್ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಮ್ಯಾಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮತ್ತೆ ಏನು 2023ರಲ್ಲಿ ಏನು ಸ್ಪೆಷಲ್ ಆಗಿ ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಏನಿಲ್ಲ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರಲ್ಲ? ಓಕೆ. ಮನೇಲೆಲ್ಲ 2023 ಸೆಲೆಬ್ರೇಷನ್ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಓಕೆ, ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು 2023ಕ್ಕೆ ಫಸ್ಟ್ ಅಡುಗೆ ಮಾಡ್ತಾ ಇದ್ದೀರಾ. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಅವರೆಕಾಳಿದು ಪಲಾವ್. ಅವರೆಕಾಳಿದು ಪಲಾವ್. ಓಕೆ, ಅದು ಮತ್ತೆ ಒಂದು ಬಾಳೆಹಣ್ಣಿದು ಸ್ವೀಟ್. ಅವರೆಕಾಳಿದು ಪಲಾವ್ ಮತ್ತು ಬಾಳೆಹಣ್ಣಿದು ಸ್ವೀಟ್ ಅಲ್ಲ? ಓಕೆ, ಇದು ಹೊಸ ವರ್ಷಕ್ಕೆ ನಿಮ್ದು ಮೊದಲ ಅಡಿಗೆ. ಓಕೆ, ಹಾಗಾದರೆ ನಮ್ಮ ಸೌರುಚಿ ಅಡುಗೆ ಮನೆಗೆ ಹೋಗೋಲ್ಲ? ಓಕೆ ಸರ್. ಎಸ್ ಮ್ಯಾಮ್, ನಾವೀಗ ಅಡುಗೆ ರೂಮ್ಗೆ ಬಂದಾಯ್ತು. ಈಗ ಅವರೆಕಾಳಿದ್ದು ಫಸ್ಟ್ ಮಾಡ್ತೀರಾ ಅಥವಾ ಬನಾನದ್ದು ಮಾಡ್ತೀರಾ? ಫಸ್ಟ್ ಅವರೆಕಾಳಿದ್ದು. ಅವರೆಕಾಳಿದಲ್ಲ? ಓಕೆ, ಏನು ಬೇಕು ಫಸ್ಟಿಗೆ? ಮಿಕ್ಸಿ ಜಾರ್ ಬೇಕು ನನಗೆ. ಫಸ್ಟಿಗೆ ಮಿಕ್ಸ್ ಬೇಕಲ್ಲ? ಓಕೆ, ಅವರೆಕಾಳೆಲ್ಲ ರೆಡಿ ಮಾಡಿ ತಿಂದಿರಲ್ಲ? ಹೌದೌದು. ಕೊತ್ತಂಬರಿ ಸೊಪ್ಪು, ಹಾಂ, ಮತ್ತು ಪುದೀನ. ಜಾಸ್ತಿ ಹಾಕ್ತಿದ್ದೀರಾ ನೀವು? ಸ್ವಲ್ಪ ಅಂದರೆ ಜಾಸ್ತಿ ಬೇಕಾ ಇದಕ್ಕೆ? ಪುದೀನ ಸ್ವಲ್ಪ ಜಾಸ್ತಿ ಬೇಕು, ಫ್ಲವರ್. ಇದು ಗಾಂಧಾರಿ ಮೆಣಸು. ಗಾಂಧಾರಿ ಮೆಣಸು. ನೀವೆಂತ ಹೇಳೋದು? ನೀವು ಆ ಕಡೆ ಈ ಕಡೆ ನೋಡಿದರೆ ಹೆಸರು ಬೇರೆ ಉಂಟು ಅದಕ್ಕೆ? ಹೌದು, ನಮ್ಮಲ್ಲಿ ಇರೋದು ಜೀರಿಗೆ ಮೆಣಸು ಅಂತ. ಜೀರಿಗೆ ಮೆಣಸು, ಸೇಮ್ ಗಾಂಧಾರಿ ಮೆಣಸು. ಮತ್ತು ನೀರುಳ್ಳಿ. ಓಕೆ. ಮತ್ತು ಬೆಳ್ಳುಳ್ಳಿ. ಎಸ್, ಸಾರಿ, ಶುಂಠಿ, ಇನ್ನು ಬೆಳ್ಳುಳ್ಳಿ. ಸಾರಿ, ಅದು ಶುಂಠಿ ಹಾಕಿದ್ದು. ಶುಂಠಿ, ಹೌದೌದು. ಈಗ ಬೆಳ್ಳುಳ್ಳಿ. ನಿಮ್ಮದು ಶುಂಠಿ ಬೆಳ್ಳುಳ್ಳಿ ಆ ಕಡೆ ಈ ಕಡೆ ಆಯ್ತು. ಹೌದು, ಇಷ್ಟು ಇನ್ನು ಮಿಕ್ಸಿ ಮಾಡ್ಕೊಳ್ಳೋದು. ಅದಕ್ಕೆ ನೀರು ಹಾಕ್ಲಿಕ್ಕೆ? ಸ್ವಲ್ಪ ನೀರು ಹಾಕಿ, ಸ್ವಲ್ಪ, ಅರ್ಧ ಲೋಟ? ಇಷ್ಟು ಬೇಡ, ಸ್ವಲ್ಪ ಸಾಕು. ಮತ್ತೆ ಬೇಕಿದ್ರೆ ಹಾಕುವ. ಓಕೆ, ಇದನ್ನು ಈಗ ಮಿಕ್ಸಿ ಮಾಡ್ಕೋಬೇಕು. ಹೌದು. ತುಂಬ ಸಣ್ಣ ಆಗಬೇಕಾ? ಹಾಂ, ತುಂಬ ಸಣ್ಣ ಆಗಬೇಕು. ಸಾಕಾ? ಸಾಕಲ್ಲ? ಚಟ್ನಿ ಟೈಪ್ ಬಂದಿದೆ ಸ್ವಲ್ಪ? ಚಟ್ನಿ ಟೈಪ್ ಬಂದಿದೆ. ಕುಕ್ಕರ್. ಓಕೆ. ಹಾಗಾದರೆ ನಾವು ಬೆಂಕಿ ಹಚ್ಚುವಲ್ಲ? ಅಡುಗೆ ಮನೆಯಲ್ಲಿ ಬೆಂಕಿ ಹಚ್ಚಿದ್ದಲ್ಲ? ಇದಕ್ಕೆ ಎಣ್ಣೆ ಹಾಕಿ. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸಾಕು. ಅಂದರೆ ಇದು ಒಗ್ಗರಣೆ ಟೈಪು? ಒಗ್ಗರಣೆ ಮಾಡ್ಕೊಳ್ಬೇಕು ಫಸ್ಟ್. ಇದಕ್ಕೆ ಲವಂಗ, ಚಕ್ಕೆ, ಮತ್ತು ಒಂದು ಮಸಾಲೆ ಸಹ ಐಟಮು, ಮತ್ತು ಟೊಮೆಟೊ. ಓಕೆ, ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಏನು ಹಾಕಲಿಕ್ಕಿಲ್ಲ? ಇದರಲ್ಲಿ ಹಾಕಿದ್ದೇವಲ್ಲ ಆಲ್ರೆಡಿ. ಅದೇ ಸರ್. ಹಾಂ, ಈರುಳ್ಳಿ. ಸ್ವಲ್ಪ ತುಪ್ಪ. ಓಕೆ.
ಆಲ್ರೆಡಿ ನಾವು ಆಯಿಲ್ ಹಾಕಿದ್ದೇವೆ, ಸ್ವಲ್ಪ ಹಾಕಲಿಕ್ಕೆ. ಟೇಸ್ಟಿಗಲ್ಲ? ಹೌದೌದು. ಮತ್ತು ಅವರೆಕಾಳು. ಇದು ಮೈನಾಗಿ ಅವರೆಕಾಳು. ಅವರೆಕಾಳು ಎಂತ ಇದು ಹೆಸರು ಏನು ಹೇಳಿದ್ದು? ಅವರೆಕಾಳಿದು ಇದು ಪಲಾವು. ಅವರೆಕಾಳು ಪಲಾವ್. ಇದು ಸಾಂಬಾರು ಸಹ ಮಾಡ್ಬೋದು, ಮುದ್ದೆಗೆಲ್ಲ ಒಳ್ಳೇದಾಗ್ತದೆ. ಓಕೆ. ಈಗ ಸೀಸನ್ ಈಗ ಸಿಗುವುದು ಅವರೆಕಾಳು ಸೀಸನ್ ಈಗ. ಹೌದು, ಇದನ್ನು ಹೀಗೆ ತಿನ್ಬೋದು ಅಂತ ಹೇಳೋದು? ಅದು ಬೇಯಿಸಿ ಬಿಟ್ಟು ಸಹ ತಿನ್ಬೋದು. ಈಗ ನೀವು ಇದು ಮಾಡೋದು ನಾರ್ಮಲ್ ರೈಸಿಗೆಲ್ಲ? ರೈಸಿಗೆಲ್ಲ ಅಲ್ಲ, ರೈಸ್ ಪಲಾವೇ ಮಾಡೋದಲ್ಲ. ಪಲಾವೇ ಮಾಡೋದಾ? ಓಕೆ. ಇದನ್ನು ಹೀಗೆ ತಿನ್ಬೋದು ಮಾರ್ನಿಂಗ್ ಎಲ್ಲ? ಹಾಂ, ತಿನ್ಬೋದು ಬೇಯಿಸಿ. ಸ್ವಲ್ಪ ಅರಿಶಿನ ಹುಡಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅರುಣಾ ಮಸಾಲ ಅವರ ಸ್ವಲ್ಪ 1 ಚಮಚನ? ಸಾಕು ಸಾಕು. ಅರಿಶಿನ ಹಾಕಿದ್ರೆ ಸ್ವಲ್ಪ ಕಲರ್ ಕೊಡಬೇಕು. ಕಲರ್ ಬರುತ್ತೆ ಅಂತ. ಅವರೇ ಇದನ್ನು ಆಲ್ರೆಡಿ ಬೇಯಿಸಿದ್ದೀರಾ? ಇಲ್ಲ ಇಲ್ಲ, ಇದರಲ್ಲೇ ಬೇಯಿಸ್ತಾರೆ. ಇವಾಗ ಮಿಕ್ಸ್ ಮಾಡಿದ ಮಸಾಲೆ ಎಲ್ಲ ರೆಡಿ ಇದ್ದರೆ ಬೇಗ ಬೇಗ ಆಗ್ತದಲ್ಲ? ಇದೆಲ್ಲ ಮಸಾಲೆ ಜೊತೆ ಇದನ್ನು ಕುಕ್ ಮಾಡ್ಕೊಳ್ಳೋದು. ಉಪ್ಪು ಸ್ಪೂನ್ ಕೊಡಿ. ಈಗ ಸ್ವಲ್ಪ ನಿಂಬೆ ಹುಳಿ. ಹುಳಿಗೆ ನಿಂಬೆ ಹಣ್ಣು? ಇದಕ್ಕೆ ಹುಳಿ, ಸ್ವಲ್ಪ ಹುಳಿ ಟೇಸ್ಟ್ ಬರಲಿಕ್ಕೆ. ನಾರ್ಮಲ್ ಆಗಿ ನಾವು ಈಗ ಪಲಾವ್ಗಿನ ಏನಾದ್ರು ಮಾಡಿದರೆ ಲಾಸ್ಟಿಗೆ ಹಾಕ್ತೇವೆ. ಇದಕ್ಕೆ ಈಗ ಸ್ಟಾರ್ಟಿಗೆ ಹಾಕಿ. ಓಕೆ. ಈಗ ಅಕ್ಕಿ ಹಾಕುವ. ಓಕೆ. ಇದಕ್ಕೆ ಅಕ್ಕಿ ಹಾಕ್ಲಿಕ್ಕೆ ಉಂಟಲ್ಲ? ಹೌದೌದು. ನಾನು ಏನು ನೀವು ಅವರೆಕಾಳು ಬರೀ ಅವರೆಕಾಳು ಅಂತ ಅದೇ ಮೈಂಡಲ್ಲಿ ಇತ್ತು. ಅಂದರೆ ಮಸಾಲೆ ಸ್ವಲ್ಪ ಜಾಸ್ತಿ ಕಂಡಿತ್ತು, ಹಾಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಾನು ಯೋಚನೆ ಮಾಡಿದೆ. ಓಕೆ. ಈಗ ನೀವು ಅಕ್ಕಿ ಎಲ್ಲ ಹಾಕಿ ರೆಡಿ ಆಗಿದೆಲ್ಲ? ಹೌದು. ಓಕೆ. ಇನ್ನು ಇದನ್ನು ಈಗ 1 ವಿಸಿಲ್ ಆದರೆ ಸಾಕು. 1 ವಿಸಿಲ್ ಆದರೆ ಸಾಕಲ್ಲ? ಓಕೆ. ಇದು ಇನ್ನು 2 ವಿಸಿಲ್ ಆಗಲಿ. 2 ವಿಸಿಲ್ ಆದರೆ ನಮ್ಮದು ಪಲಾವ್ ರೆಡಿ ಆಗ್ತದೆ. ಅವರೆಕಾಳಿನ ಪಲಾವ್ ರೆಡಿ ಆಗ್ತದೆ. ಓಕೆ. ಅವರೆಕಾಳಿಂದ ಬೇರೆ ಏನು ನೀವು ಐಟಮ್ಸ್ ಮಾಡ್ತೀವಿ? ಕೆಲವು ಐಟಮ್ ಮಾಡ್ಬೋದು. ಮುದ್ದೆಗೆ ಸಾಂಬಾರ್ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು. ಅವರೆಕಾಳಿನ ಉಪ್ಪಿಟ್ಟು ಮಾಡ್ಬೋದು ಅಂದರೆ ಉಪ್ಪಿಟ್ಟು ಹುಡಿ ಎಲ್ಲ ಅದೆಲ್ಲ ಸಜ್ಜಿಗೆ ಹಾಕ್ತೀವಲ್ಲ, ಅದರೊಟ್ಟಿಗೆ ಇದನ್ನು ಸಹ ಹಾಕಬೇಕು. ಇದನ್ನು ಹಾಕಿದರೆ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗ್ತದೆ. ಓಕೆ. ಮತ್ತು ಪಲ್ಯ ಸಹ ಮಾಡ್ಬೋದು. ಬೇರೆ ತರಕಾರಿ ಏನಾದ್ರು ಬಳಸಿ ಇದನ್ನು ಕೂಡ ಹಾಕಿ? ಇಲ್ಲ, ಇದನ್ನೇ ಸಪ್ರೇಟ್ ಸಹ ಮಾಡ್ಬೋದು. ಸಪ್ರೇಟ್ ಮಾಡ್ಬೋದಲ್ಲ? ಓಕೆ. ನಾವೀಗ ಪದಂಜಿ ಅಲ್ಲೆಲ್ಲ ಮಾಡ್ತಾರೆ, ಪದಂಗಿ ಮಾಡ್ತೀವಲ್ಲ ಅದೇ ಥರ ಇದನ್ನು ಮಾಡ್ಬೋದು. ಈಗ ಅವರೆಕಾಳಿನಲ್ಲಿ ಬೇರೆ ಬೇರೆ ಐಟಮ್ ಇದಾವೆ, ಕೆಲವು ಐಟಮ್ ಇದಾವೆ. ಮನೆಯಲ್ಲೆಲ್ಲ ಹೀಗೆ ಮಾಡ್ತಿದ್ರು? ಮಾಡ್ತೇವೆ. ಅವರೆಕಾಳು ಸೀಸನ್ ಅಲ್ಲ ಈಗ, ವೆರೈಟಿ ಮಾಡ್ತಾ ಇರ್ತೇವೆ ಮನೆಯಲ್ಲಿ. ಓಕೆ. 3 ವಿಸಿಲ ಅದನ್ನ ಆಗಿ ಬಂದಿದಲ್ಲ? ಹೌದು. ಓಕೆ. ಹಾಫ್ ಮಾಡುವ. ಓಕೆ. ಇವಾಗ ಅವರೆಕಾಳಿದು ಪಲಾವ್ ರೆಡಿ ಆಯಿತು. ಇದು ಸ್ವಲ್ಪ ತಣ್ಣಗಾಗಬೇಕು? ಸ್ವಲ್ಪ ತಣ್ಣಗಾಗಬೇಕು ಈಗ. ಓಕೆ. ಅದೇ ಯಾವಾಗಲೇ ಹೇಳ್ತಿದ್ರಿ ಅವರೆಕಾಳಿದು ಬೇರೆ ಏನೇನೆಲ್ಲ ಮಾಡ್ಬೋದು ಅಂತ? ಅದೇ ಕೆಲವು ವೆರೈಟಿ ಮಾಡ್ಬೋದು. ಈಗ ಅಂದರೆ ಎಲ್ಲ ಸೀಸನ್ ಅಲ್ಲ, ಈಗ ಚಳಿ ಟೈಮಲ್ಲಿ ಸೀಸನ್ನು. ಎಲ್ಲರ ಮನೆಯಲ್ಲೂ ಸಹ ಅವರೆಕಾಳಿದೆ ಹಬ್ಬ ಈ ಟೈಮಲ್ಲಿ. ಅದೇ ಬೇರೆ ವೆರೈಟಿ ಮಾಡ್ಬೋದು. ರೊಟ್ಟಿಗೆ ಪಲ್ಯ ಮಾಡ್ಬೋದು, ಚಪಾತಿಗೆ ಸಹ ಮಾಡ್ಬೋದು. ಅದಕ್ಕೆ ಇದು ಕಾಲಿಫ್ಲವರ್ ಹಾಕಿ ಬಾಜಿ ಮಾಡಿದರೆ ಚಪಾತಿಗೆಲ್ಲ. ಮತ್ತೆ ಇನ್ನು ಹಿಚಿಗವರೆಕಾಳು ಅಂತ ಅದನ್ನೇ ನೆನೆಸಿ ಅದ ಸಿಪ್ಪೆ ತೆಗೆದ್ರೆ ಅದರದ್ದು ಪಲ್ಯ ಮಾಡ್ಬೋದು. ಸಿಪ್ಪೆ ತೆಗೆದಾಗ ವೈಟ್ ಬರ್ತದೆ, ಬೇಳೆ ಬರ್ತದೆ, ಚೆನ್ನಾಗಾಗ್ತದೆ ಪಲ್ಯ. ಸಾಂಬಾರು ಕೂಡ ಮಾಡ್ಬೋದು. ಸಿಪ್ಪೆ ತೆಗೆದಾಗ ಸ್ವಲ್ಪ ಗೋಡಂಬಿ ಥರ ಬರ್ತದೆ, ಚೆನ್ನಾಗಾಗ್ತದೆ. ಹೌದು, ಮುದ್ದೆಗೆಲ್ಲ ಚೆನ್ನಾಗಾಗ್ತದೆ ಸಾಂಬಾರು. ಓಕೆ. ಈಗ ಅವರೆಕಾಳಿನ ಪಲಾವ್ ರೆಡಿ ಆಗಿದೆಲ್ಲ? ಹೌದು. ಓಕೆ. ಕರೆಕ್ಟ್ ಬಂದಿದೆಲ್ಲ? ಓಕೆ. ಸ್ವಲ್ಪ ಬಿಸಿ ಇದ್ದ ಕಾರಣ ಸ್ವಲ್ಪ ನೀರಿದೆ, ಅದು ತಣ್ಣಗಾದಾಗ ಕರೆಕ್ಟ್ ಆಗ್ತದಲ್ಲ? ಈಗ ಸರ್ವ್ ಮಾಡುವಲ್ಲ? ಘಮ ಘಮ ಅವರೆಕಾಳಿನ ಒಂದು ಪಲಾವ್ ರೆಡಿ ಆಗ್ತಂತಲ್ಲ? ಓಕೆ.
ಓಕೆ. ಬಿಸಿ ಬಿಸಿ ಅವರೆಕಾಳಿನ ಪಲಾವ್. ಬಿಸಿ ಬಿಸಿ ಅವರೆಕಾಳಿನ ಪಲಾವ್ ರೆಡಿಯಾಗಿದೆಲ್ಲ, ರೆಡಿಯಾಗಿದೆ. ಸಕ್ಕತ್ತಾಗಿದೆ. ಅವರೆಕಾಳು ಮತ್ತು ರೈಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸೊಪ್ಪೆಲ್ಲ ಹಾಕಿ ಮಾಡಿದ ಪಲಾವ್ ಸಕ್ಕತ್ತಾಗಿದೆ. ಸ್ಮೆಲ್ ಕೂಡ ಘಮ ಘಮ ಬರ್ತಾ ಉಂಟು. ಟೇಸ್ಟ್ ನೋಡಲೇಬೇಕು. ಥ್ಯಾಂಕ್ ಯು ಮ್ಯಾಮ್. ಎಸ್, ರೇಣುಕಾ ಸುರೇಶ್ ಅವರು ಅವರೆಕಾಳಿನ ಪಲಾವ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಘಮ ಘಮ ಸ್ಮೆಲ್ ಹೊಡಿತಾ ಉಂಟು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಅವರೆಕಾಳು ಪುಲಾವ್ ತಯಾರಿಸುವ ವಿಧಾನ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಜೀರಿಗೆ ಮೆಣಸು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಟೊಮ್ಯಾಟೊ, ಈರುಳ್ಳಿ, ತುಪ್ಪ ಹಾಕಿ ಒಗ್ಗರಣೆ ಮಾಡಿಕೊಂಡು ಅವರೆಕಾಳು, ಅರಿಶಿನ ಪುಡಿ, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಬೆಳ್ತಿಗೆ ಅಕ್ಕಿ ಹಾಕಿ ಹುರಿದು ಅಕ್ಕಿಯ 2 ಪಟ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಅವರೆಕಾಳಿನ ಪುಲಾವ್ ರೆಡಿ. ಓಕೆ, ಅವರೆಕಾಳಿನ ಪಲಾವ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಅವರೆಕಾಳು ಮತ್ತು ರೈಸ್ ಎಲ್ಲ ರೆಡಿ ಇದ್ದರೆ ನಿಮಗೆ ಮನೆಯಲ್ಲಿ ಅತಿ ಬೇಗವಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಅವರೆಕಾಳಿನ ಪಲಾವನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾರಾಯಣ ಸೋಸ್, ಮೆಕಾಯ್ ಹೋಮ್ ಅಪ್ಲೈಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ಆವಾಗಲೇ ನಾವು ಅವರೆಕಾಳಿನ ಪಲಾವ್ ರೆಡಿ ಮಾಡಿ ನೋಡಿದ್ವಿ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಡಿಶ್ ಹೇಳಿಕೊಡ್ತಾರೆ ಅಂತ ಹೇಳಿದರು. ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಬಾಳೆಹಣ್ಣಿನ ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಹೇಳಿದರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಬಾಳೆಹಣ್ಣಿನ ರೆಸಿಪಿ ಮಾಡ್ತಾರೆ ಅಂತ ಹೇಳಿದರು. ಏನು ಬಾಳೆಹಣ್ಣಿನ ರೆಸಿಪಿ? ಬಾಳೆಹಣ್ಣಿನ ಗುಂಡ ಅಂತೇಳಿ. ಬಾಳೆಹಣ್ಣಿನ ಗುಂಡ. ಬಾಳೆಹಣ್ಣೆ ರೌಂಡ್ ಆಗಿರುತ್ತೆ, ಅದನ್ನೇ ಗುಂಡ ಮಾಡ್ತೀರಾ? ಅದನ್ನೇ ರೌಂಡ್ ಮಾಡಿ ಎಣ್ಣೆಲಿ ಬಿಡುದು. ಅದನ್ನೇ. ಓಕೆ, ಅದಕ್ಕೆ ಏನು ಬೇಕು ಈಗ? ಫಸ್ಟ್ ಎಣ್ಣೆ ಇಡಬೇಕು. ಎಣ್ಣೆ ಇಡಬೇಕಲ್ಲ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ದೀವಿ. ಡಿಪ್ ಮಾಡ್ಲಿಕ್ಕೆ ಉಂಟಲ್ಲ? ಹೌದು. ಓಕೆ, ಸ್ವಲ್ಪ ಜಾಸ್ತಿ ಬೇಕಾ? ಸಾಕಾ? ಹಾಂ, ಸಾಕು. ಎಣ್ಣೆ ಬಿಸಿ ಆಗಬೇಕು ಅಂದರೆ ಏನು, ಹೇಗೆ ಇದನ್ನು ಎಣ್ಣೆಯಲ್ಲಿ ಫಸ್ಟ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಮತ್ತೆ ಅಂದರೆ ಅದರ ಸಿಪ್ಪೆ ತೆಗೆದು ಹಾಕಬೇಕು. ಸಿಪ್ಪೆ ಅಲ್ಲ, ಸಿಪ್ಪೆ ಸಮೇತನೇ ಹಾಕಬೇಕು. ಸಿಪ್ಪೆ ಸಮೇತನೇ ಹಾಕಬೇಕಲ್ಲ. ಓಕೆ, ಹಾಗಾದರೆ ಬಾಳೆಹಣ್ಣನ್ನು ತೋಟದಿಂದ ತಂದು ಹಾಗೆ ಹಾಕಬಾರ್ದು, ಸ್ವಲ್ಪ ಅದನ್ನು ಕ್ಲೀನ್ ಮಾಡಿ ಹಾಕಬೇಕಲ್ಲ. ಓಕೆ, ಸಿಪ್ಪೆ ಸಮೇತ ಹಾಕೋದು ಏನು ಅದು ಸ್ಪೆಷಲ್? ಅದು ಅಂದರೆ ಅದು ಬಿಟ್ಕೊಳ್ತದೆ ಬೇಗ ಅಂತ, ಚೆನ್ನಾಗಿ. ಅಂದರೆ ಸಿಪ್ಪೆಯಲ್ಲಿ ಏನೋ ಒಂದು ಅಂಶ ಅದರಲ್ಲಿ ಸೇರ್ಲಿ ಅಂತ. ಓಕೆ ಓಕೆ, ಅದೇ ಸ್ಪೆಷಲ್. ಅದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಸಮೇತವೇ ಆಯಿಲ್ಗೆ ಹಾಕಿ. ಓಕೆ, ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಬಂತಲ್ಲ, ಈಗ ನೀವು ಸಿಪ್ಪೆ ಸಮೇತ ಬಾಳೆಹಣ್ಣನ್ನು ಹಾಕ್ತಾ ಇದ್ದೀವಿ. ಏನು ಬಾಳೆಹಣ್ಣು ಡಬ್ಬ ಅಂತ ಹೇಳಲಿಕ್ಕಿಲ್ಲಲ್ಲ? ಅಲ್ಲ, ನನಗೆ ಗೊತ್ತಿಲ್ಲ, ನಾನು ಸಿಪ್ಪೆ ಸಮೇತ ಇದು ಫಸ್ಟ್ ಟೈಮ್ ನೋಡಿದೆ. ಹಾಗೆ ಭಾಳ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ. ಓಕೆ, ಬೇಯಲಿಕ್ಕೆಲ್ಲ ಒಳ್ಳೆ ಸೇಮ್ ಒಂದೇ ಥರ ಬೇಯ್ತದೆ ಅಂತೇಳಿ ಆ ಸಿಪ್ಪೆ ಸಮೇತ ಹಾಕೋದು. ಈಗ ನಾರ್ಮಲ್ ಸಿಪ್ಪೆ ತೆಗೆದು ಹಾಕಿದರೆ ಅದು ಕ್ರಂಚ್ ಅಂತ. ಹೌದೌದು, ಸಾಕು, ಹಾಫ್ ಮಾಡಿ ಆಯಿತಾ? ಇದು ವೆರಿ ಈಸಿ ಅಂತ ಆಗೋದು. ನೀವು 2 ನಿಮಿಷ ಸಾಕಲ್ಲ? ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ ಅದನ್ನು? ಇದನ್ನು ಮ್ಯಾಶ್ ಮಾಡಿ ಎಣ್ಣೆಯಲ್ಲಿ ಕಾಯಿಸಿದ್ರಲ್ಲ. ಅದು ಯಾವುದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀರಿ ನೀವು? ಗೋಧಿ ಹುಡಿ, ಬೆಲ್ಲ, ಮತ್ತೆ ಏಲಕ್ಕಿ ಹುಡಿ. ಗೋಧಿ ಹುಡಿ, ಕಡಲೆ ಹಿಟ್ಟು ಏನು ತಗೊಳ್ಬೋದು? ಇಲ್ಲ, ಖಾಲಿ ಗೋಧಿ ಹುಡಿ ಮಾತ್ರ. ಗೋಧಿ ಹಿಟ್ಟಲ್ಲಿ ಮಾಡೋದು ಅಂತಲ್ಲ? ಓಕೆ, ಇದು ಬಾಳೆಹಣ್ಣಿನ ಗುಂಡು ಮಾಡಲಿಕ್ಕೆ ಗೋಧಿ ಹಿಟ್ಟೇ ಬೇಕು. ಕಡಲೆ ಹಿಟ್ಟಾದ್ರೆ ಆಗಲ್ಲ. ಕಡಲೆ ಹಿಟ್ಟಾದ್ರೆ ಈ ಬೋಂಡ ಟೈಪ್ ಆಗ್ತದೆ, ಬಾಳೆಹಣ್ಣಿನ ಬೋಂಡ ಅಂತ ಹೇಳ್ಬೋದು. ಗುಂಡಾಗಲ್ಲ. ಗುಂಡಾಗಬೇಕಾದ್ರೆ ಗೋಧಿ ಹಿಟ್ಟು ಬೇಕಲ್ಲ? ಓಕೆ, ಇವಾಗ ತಣ್ಣಗಾಗಿದಲ್ಲ?
ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಹೇಳುವ ಕಾರಣಕ್ಕೆ ಆಯಿಲ್ಗೆ ಹಾಕೋದಲ್ಲ. ಅದನ್ನು ಹಾಗೆ ಮಾಡ್ಬೋದಾ ಈಗ ಬಾಳೆಹಣ್ಣು ಎಣ್ಣೆ ಆಯಿಲ್ಗೆ ಹಾಕದೆ ಮಾಡಿದರೆ? ಹಾಗೆ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಟೇಸ್ಟ್ ಬರೋದಿಲ್ಲ. ಇದು ನೀವೇ ಮನೆಯಲ್ಲೇ ಟ್ರೈ ಮಾಡಿದ್ರೆ? ಹೀಗೆ ಮಾಡುವ ಅಂತ. ಓಕೆ ಓಕೆ. ಇದಕ್ಕೀಗ ಗೋಧಿ ಹಿಟ್ಟು ಹಾಕುವ. ಓಕೆ. ಹಾಂ, ಅದನ್ನು ಗೋಧಿ ಹಿಟ್ಟು ಜೊತೆನೇ ಅದನ್ನು ಸ್ಮ್ಯಾಶ್ ಮಾಡೋದು? ಮೊದಲೇ ಸ್ಮ್ಯಾಶ್ ಮಾಡಬೇಕು ಅಂತಿಲ್ಲ, ಹಾಗೆ ಸಹ ಮಾಡ್ಬೋದು. ಹಾಗೆ ಮಾಡ್ಬೋದು. ಗೋಧಿ ಹಿಟ್ಟು ಆದರೆ ಒಟ್ಟಿಗೆ, ಇಲ್ಲದಿದ್ರೆ ಫಸ್ಟ್ ಹೀಗೆ ಬೆಲ್ಲ ಹಾಕಿ ಸ್ಮ್ಯಾಶ್ ಮಾಡಿ ಮತ್ತೆ ಸಹ ಮಾಡ್ಬೋದು. ಲಾಸ್ಟಿಗೆ ಹಾಕ್ಬೋದಲ್ಲ? ಓಕೆ. ಅದು ನಮಗೆ ಹೇಗೆ ಈಸಿ ಆಗ್ತದೆ ಹಾಗೆ ಮಾಡ್ಬೋದು. ಮ್ಯಾಶ್ ಹಾಕು. ಓಕೆ. ಎಷ್ಟೇ ನೀವು ಸ್ಮ್ಯಾಶ್ ಮಾಡಿದ್ರು ಕೈಯಲ್ಲಿ ಲಾಸ್ಟಿಗೆ ಅದನ್ನು ಇದು ಮಾಡಲೇಬೇಕು. ಹೌದು. ಓಕೆ. ಬಿಸಿ ಸ್ವಲ್ಪ ಇದೆ ಕಾರಣಕ್ಕೆ ಇದರಲ್ಲಿ ಮಾಡೋದು. ಇದಕ್ಕೆ ಏನು ನೀರು ಗೀರು ಏನು ಹಾಕ್ಲಿಕ್ಕೆ ಬೇಡ, ಇದೇ ಆಲ್ರೆಡಿ ನೀರು ಇರ್ತದಲ್ಲ. ನೀರು ಇರ್ತದೆ ಬಾಳೆಹಣ್ಣು. ಇದು ಗೋಧಿ ಹಿಟ್ಟು ಹಾಕ್ತಿರಲ್ಲ, ಸ್ವಲ್ಪ ಮನೆ ಗಟ್ಟಿ ಬೇಕಾಗಂತಲೇ ಹಾಕ್ತೀರಾ ಆ ಥರ? ಇಲ್ಲ, ಇದಕ್ಕೆ ನೀರು ಬೇಡ. ಓಕೆ. ಈಗ ಬೆಲ್ಲ ಮತ್ತು ಬಾಳೆಹಣ್ಣು ಸ್ಮ್ಯಾಶ್ ಆಗಿದೆ, ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀರಾ. ಮತ್ತು ಏಲಕ್ಕಿ ಹುಡಿ. ಓಕೆ. ಮತ್ತು ಸ್ವಲ್ಪ ತುಪ್ಪ. ಓಕೆ. ಬಾಳೆಹಣ್ಣಿನ ಗುಂಡು ಯಾರಿಗೆಲ್ಲ ಇಷ್ಟ ಆಗ್ಬೋದು? ಮಕ್ಕಳಿಗೆಲ್ಲ ಇಷ್ಟ? ಮಕ್ಕಳಿಗೆ ಇಷ್ಟ ಜಾಸ್ತಿ, ಸ್ವೀಟ್ ಮಕ್ಕಳಿಗೆ. ಸ್ವೀಟ್ ಆಗಿ ನಾರ್ಮಲಾಗಿ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಕಾಣಿಸ್ತಾ ಇದೆ. ಓಕೆ. ಈಗ ನಿಮ್ಮದು ಪಾಕ ರೆಡಿ ಆಗಿದೆಲ್ಲ? ಹೌದು. ಎಣ್ಣೆ ಬಿಸಿ ಮಾಡಿ, ಗುಂಡು ಬಿಡಲಿಕ್ಕೆ ಎಣ್ಣೆ ಬಿಸಿ ಆಗಬೇಕು. ಓಕೆ. ಬಾಳೆಹಣ್ಣಿನ ಗುಂಡಲ್ಲ? ಗುಂಡು, ಹೌದು. ಓಕೆ. ಇದಕ್ಕೆ ಹೆಸರು ಕೂಡ ನೀವೇ ಇಟ್ಟಿದೆ ಅಂತಲ್ಲ, ಬಾಳೆಹಣ್ಣಿನ ಗುಂಡು ಅಂತ? ಹೌದು. ಸ್ಪೆಷಲ್ ಆಗಿ ನೀವೇನೊಂದು ಅಡಿಗೆ ತಯಾರು ಮಾಡುವಾಗ ಅದಕ್ಕೊಂದು ಹೆಸರು ಇಟ್ಕೊಂಡು ಅದು ಚೆನ್ನಾಗಿರುತ್ತೆ. ಈ ಶಾಲೆಯಿಂದ ಬರುವಾಗ ಏನಾದರೂ ಮಾಡಬೇಕಲ್ಲ ಮಕ್ಕಳಿಗೆ. ಆವಾಗ ಏನಾದರೂ ಒಂದು ಟ್ರೈ ಮಾಡೋದು. ಅವರಿಗೆ ಈ ಥರದ್ದು ಬರೀ ಬಾಳೆಹಣ್ಣಿದು ಏನೋ ಒಂದು ಐಟಮ್ ಉಂಟು ಅಂತ ಹೇಳಿದರೆ ಅವ್ರು ತಿನ್ನಲ್ಲ. ಅದಕ್ಕೆ ಗುಂಡು ತುಂಡು ಅಂತ ಹೆಸರಿಟ್ಟರೆ ಬೇಗ ಬಂದು ತಿಂತಾರೆ ಅಲ್ಲ. ಎಣ್ಣೆ ಕೂಡ ಬಿಸಿಯಾಗಿದೆ. ನಿಮ್ಮ ಗುಂಡು ಎಣ್ಣೆಗೆ ಬೀಳಲಿಕ್ಕೆ ಮಾತ್ರ ಬಾಕಿ. ಗುಂಡು ಎಲ್ಲೆಲ್ಲಿ ಬೀಳುತ್ತಲ್ಲ, ಬೇಟೆಗೆ ಹೋದರೆ ಪ್ರಾಣಿಗಳಿಗೆ ಬೀಳುತ್ತೆ, ಈಗ ಎಣ್ಣೆಗೆ ಬೀಳುತ್ತೆ. ಓಕೆ. ಬಾಳೆಹಣ್ಣಿನ ಗುಂಡು ರೆಡಿಯಾಗಿದೆಲ್ಲ? ಬಿಸಿ ಬಿಸಿಯಾದ ಗುಂಡು ಆಫ್ ಮಾಡಲ? ಇದನ್ನು ಈಗ ನೀವು ಸರ್ವ್ ಮಾಡಲಿಕ್ಕೆ ಬಾಕಿ ಉಂಟಲ್ಲ, ಆಮೇಲೆ ನಾನು ತಿನ್ನಲಿಕ್ಕೆ ಮಾತ್ರ ಬಾಕಿ ಉಂಟು. ಸ್ವಲ್ಪ ಪೋಡಿ ಟೈಪೇ ಬರುತ್ತಲ್ಲ, ಗೋಧಿ ಹಿಟ್ಟು ಹಾಕಿದ್ರು ಕೂಡ. ಬಿಸಿ ಬಿಸಿ ಬಾಳೆಹಣ್ಣಿನ ಗುಂಡ ರೆಡಿ. ಬಾಳೆಹಣ್ಣಿನ ಗುಂಡವ? ನಾನು ಗುಂಡು ಅಂತ ಅಂದ್ಕೊಂಡೆ. ಬಾಳೆಹಣ್ಣಿನ ಗುಂಡ ರೆಡಿ ಆಗಿದೆಲ್ಲ, ಸಖತ್ತಾಗಿದೆ. ಬಾಳೆಹಣ್ಣಿನ ಇಡೀ ಬಾಳೆಹಣ್ಣನ್ನೇ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟಿಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಸಖತ್ತಾಗಿ ಮಾಡಿದ್ದೀರಾ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಮ್ಯಾಮ್. ಓಕೆ. ಬಾಳೆಹಣ್ಣಿನ ಗುಂಡ ರೆಡಿಯಾಗಿದೆ, ಸಖತ್ತಾಗಿ ಬಂದಿದೆ. ಬಾಳೆಹಣ್ಣಿನ ಗುಂಡು ಅಂತ ಹೇಳ್ಬೋದು, ಇಲ್ಲ ಬಾಳೆಹಣ್ಣಿನ ಗುಂಡ ಅಂತ ಹೇಳ್ಬೋದು. ರೇಣುಕಾ ಸುರೇಶ್ ಮ್ಯಾಮ್ ಅವರು ಬಾಳೆಹಣ್ಣಿನ ಗುಂಡ ಅಂತ ಹೇಳಿದರೆ, ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಬಾಳೆಹಣ್ಣಿನ ಗುಂಡ ತಯಾರಿಸುವ ವಿಧಾನ. ಮೊದಲಿಗೆ ಬಾಳೆಹಣ್ಣನ್ನು ಸಿಪ್ಪೆ ಸಮೇತ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ತಣ್ಣಗಾದ ನಂತರ ಸಿಪ್ಪೆ ಸುಲಿದು ಬೆಲ್ಲ ಸೇರಿಸಿ ಕಿವುಚಿಕೊಳ್ಳಿ. ನಂತರ ಗೋಧಿ ಹಿಟ್ಟು, ಏಲಕ್ಕಿ, ತುಪ್ಪ ಹಾಕಿ ನಾದಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಗುಂಡ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್. ಬಾಳೆಹಣ್ಣಿನ ಗುಂಡ ಮತ್ತು ಇನ್ನೊಂದು ಅವರೆಕಾಳಿನ ಪಲಾವ್ ಎರಡು ಕೂಡ ರೆಡಿಯಾಗಿದೆ. ಸಕ್ಕತ್ತಾಗಿ ನೋಡ್ಲಿಕ್ಕೆ ಕೂಡ ಹಾಗೆ ಕಾಣ್ತಾ ಉಂಟು. ಯಾವುದನ್ನು ಫಸ್ಟ್ ಟೇಸ್ಟ್ ಮಾಡುವ? ನಿಮಗೆ ಯಾವುದು ಸ್ವೀಟ್ ಇಷ್ಟವೋ ಖಾರ ಇಷ್ಟವೋ? ಸ್ವೀಟ್ ಅಂದರೆ ನಾವು ನಾರ್ಮಲ್ ಆಗಿ ಸ್ವೀಟನ್ನು ಲಾಸ್ಟಿಗೆ ಇಡೋದಲ್ಲ. ನಾವು ಅವರೆಕಾಳಿನ ಪಲಾವ್ ನೋಡುವಲ್ಲ. ಓಕೆ. ಅವರೆಕಾಳಿನ ಪಲಾವ್ಗೆ ಅವರೇ ತಿನ್ನಲೇಬೇಕಲ್ಲ.
ಸಖತ್ತಾಗಿದೆಲ್ಲ. ಅವರೇ ಕೂಡ ಚೆನ್ನಾಗಿ ಬಂದಿದೆ, ರೈಸ್ ಕೂಡ ಚೆನ್ನಾಗಿ ಬಂದಿದೆ. ಅವರೆಕಾಳಿನ ಒಂದು ಸ್ಮೆಲ್ಲು ಮತ್ತು ಅವರೆಕಾಳಿನ ಒಂದು ರುಚಿಯೇ ಬೇರೆ ಅಲ್ಲ. ರೈಸ್ನೊಟ್ಟಿಗೆ, ನಾರ್ಮಲ್ ರೈಸ್ನೊಟ್ಟಿಗೆ ಅವರೆಕಾಳು ಸೇರಿದರೆ ಅದರ ಟೇಸ್ಟ್ ಸಾಕಾಗಿದೆ. ನಾರ್ಮಲಾಗಿ ಇದನ್ನು ಆಲ್ ಟೈಮ್ ತಿನ್ಬೋದು, 3 ಹೊತ್ತು ಕೂಡ ತಿನ್ಬೋದು. ಬೆಳಿಗ್ಗೆ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ಇಲ್ಲ ನೈಟ್ ಕೂಡ ತಿನ್ಬೋದು. ಹಾಗೆ ಇದೆ, ಸಾಕಾಗಿದೆ. ಇದಕ್ಕೆ ಬೇರೆ ಏನು ಬೇಕು ಅಂತಿಲ್ಲ, ಬೇಕಂತೇನಿಲ್ಲ. ಬೇಕಿದ್ರೆ ಕಚ್ಚಂಬರ್ ಮಾಡ್ಕೊಳ್ಬೋದು. ಓಕೆ, ಇದು ಸಾಕಾಗಿದೆ. ಈಗ ನೆಕ್ಸ್ಟ್ನೇದು ಗುಂಡ ತಿನ್ನುವಲ್ಲ. ಏನು ಗುಂಡ? ಬಾಳೆಹಣ್ಣಿನ ಬನಾನಾ ಗುಂಡ. ಓಕೆ, ತಗೊಳ್ಳಿ. ಇದು ನಿಮ್ಮ ಸ್ಪೆಷಲ್ ರೆಸಿಪಿ ಅಲ್ಲ, 2023ಕ್ಕೆ ನಿಮ್ಮದು ಸ್ಪೆಷಲ್ ಬಾಳೆಹಣ್ಣಿನ ಗುಂಡ. ಇದು ಕೂಡ ಸಾಕಾಗಿದೆ. ನಾವು ಬಾಳೆಹಣ್ಣು ಸ್ವೀಟ್ ಇದ್ದ ಕಾರಣ, ಬೆಲ್ಲ ಸ್ವೀಟ್ ಇದ್ದ ಕಾರಣ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತಲ್ಲ. ಇದು ಗೋಧಿ ಹಿಟ್ಟಲ್ಲಿ ಹಾಕಿ ಮಾಡಿ. ಹೌದು, ಸಾಕಾಗಿದೆ. ನಾನು 2 ಡಿಶ್ ಕೂಡ ಸಾಕಾಗಿ ಬಂದಿದೆ. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ಖುಷಿ ಅನ್ನಿಸ್ತು. ಅದರಲ್ಲಿ ಬಾಳೆಹಣ್ಣಿನ ಗುಂಡ ಫಸ್ಟ್ ಟೈಮ್ ಮಾಡಿದ್ದೀರಲ್ಲ? ಹೌದೌದು. ಓಕೆ, ಚೆನ್ನಾಗಿ ಬಂದಿದೆ ಮ್ಯಾಮ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳಿಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ನಿಮಗೆ. ಬಾಳೆಹಣ್ಣಿನ ಗುಂಡ ಈ ಥರದ ಕೆಲ ಮಾಡಲಿಕ್ಕೆ ಇದೆಲ್ಲ ಸೂಪರ್ ಆಗುತ್ತೆ. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಥ್ಯಾಂಕ್ ಯು ಮ್ಯಾಮ್. ಎಸ್, ರೇಣುಕಾ ಸುರೇಶ್ ಅವರು ಬಾಳೆಹಣ್ಣಿನ ಗುಂಡ ಮತ್ತು ಅವರೆಕಾಳಿನ ಪಲಾವ್ 2 ಡಿಶ್ ಕೂಡ ಸಕ್ಕತ್ತಾಗಿ ಬಂದಿದ್ದಾರೆ. 2 ಡಿಶ್ ಕೂಡ ಸಕ್ಕತ್ತಾಗಿ ಅವರು ಮಾಡಿದ್ದಾರೆ. ಹಾಗಾಗಿ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಂದಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.